ಕಾರು ಬೈಕ್ ಡಿಕ್ಕಿಯಾಗಿ ಮನುಷ್ಯ ಬೀಳೋದು ಸರ್ವೇ ಸಾಮಾನ್ಯ. ಆಗೆಲ್ಲ ಬೀಳೋ ರಭಸ ಹಾಗೂ ಗಾಯದ ತೀವ್ರತೆ ಕೂಡ ಅಷ್ಟೇ ಗಂಭೀರವಾಗಿರುತ್ತೆ. ಆದರೆ ಮಂಗಳೂರಿನ ಅತ್ತವರದ ಮಾಲ್ ಬಳಿ ನಾಯಿಯೊಂದು ಯುವಕನಿಗೆ ಡಿಕ್ಕಿ ಹೊಡೆದು ಭಾರಿ ಸುದ್ದಿಯಲ್ಲಿದೆ. ನಾಯಿ ಅದ್ಯಾವ ತರಾತುರಿಯಲ್ಲಿ ಇತ್ತೋ, ಆತ ಅದ್ಯಾವ ಆಲೋಚನೆಯಲ್ಲಿ ಇದ್ನೋ ಗೊತ್ತಿಲ್ಲ. ಆದರೆ ಶ್ವಾನ ಗುದ್ದಿರೋ ಸ್ಪೀಡ್ಗೆ ಮಾತ್ರ ಯುವಕ ಅಂಗಾತ ಬಿದ್ದಿದ್ದಾನೆ. ಅರಕ್ಷಣ ಆತನಿಗೆ ಮೇಳೇಳೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಸದ್ಯ ಈ ವಿಡಿಯೋ ಮಾತ್ರ ಸಖತ್ ವೈರಲ್ ಆಗಿದೆ. ಮಂಗಳೂರಿನ ಹಿಟ್ ಅಂಡ್ ರನ್ ಎನ್ನುವ ಟೈಟಲ್ ಮೂಲಕನೇ ಎಲ್ಲೆಡೆ ಹರಿದಾಡ್ತಾ ಇದೆ.